ಪತ್ರಿಕಾಗೋಷ್ಠಿಗೆ ನಮ್ಮೊಂದಿಗೆ ನಮ್ಮ ಉಳ್ಳಾಲ ಬ್ಲಾಕ್ ಮಾಜಿ ಅಧ್ಯಕ್ಷರಾದ ನಮ್ಮ ನೆಚ್ಚಿನ ನಾಯಕರಾದ ಈಶ್ವರ ಉಳ್ಳಾಲ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಹಾಗೆ ಸ್ಟೇಟ್ನ KPCC ವಕ್ತಾರರಾಗಿರೋ ಅಭಿಷೇಕ್ ಉಳ್ಳಾಲ್ ಅವರಿದ್ದಾರೆ. DCCಯ ಸದಸ್ಯರಾದ ಶ್ರೀ ಸುರೇಶ್ ಭಟ್ನಾಗರ್ ಅವರಿದ್ದಾರೆ. ಹಾಗೆ ನಮ್ಮ ಬ್ಲಾಕ್ನ ಸದಸ್ಯರು ರಾಜ ಬಂಡಸಲೆ, ಹಾಗೆ ನಮ್ಮ ಸೇವಾದಳದ ಅಧ್ಯಕ್ಷರಾದ ಶ್ರೀ ನಾಗೇಶ್ ಶೆಟ್ಟಿ ಅವರಿದ್ದಾರೆ. ನಾಳೆಯ 26ನೆಯ ಏನು ನಮ್ಮದು ನಾರಾಯಣಗುರು ಅವರ ಸ್ತಬ್ಧಚಿತ್ರದ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಬಗ್ಗೆ ಎರಡು ಮಾತನ್ನು ನಮ್ಮ KPCC ವಕ್ತಾರರಾದ ಅಭಿಷೇಕ್ ಉಳ್ಳಾಲ್ ಅವರು ಎರಡು ಮಾತನಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರನ್ನು ಸ್ವಾಗತಿಸ್ತಾ, ಇಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ ಉಳ್ಳಾಲ್ರವರು, ಈ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುರೇಶ್ ಭಟ್ನಾಗರ್ ಅವರು, ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದೀಪಕ್ ಪಿಲಾರ್ರವರು ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ನಾಗೇಶ್ ಹಾಗೂ ರಾಜ ಬಂಡಸಲ ಜೊತೆ ಇದ್ದಾರೆ. ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ತಮಗೆಲ್ಲ ಗೊತ್ತಿರೋ ಹಾಗೆ 26ನೇ ತಾರೀಕು ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಗಣರಾಜ್ಯೋತ್ಸವ ದಿನದ ಪರೇಡ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಇವರ ಸ್ತಬ್ಧಚಿತ್ರವನ್ನು, ಒಂದು ಟ್ಯಾಬ್ಲೋವನ್ನು ಕೇರಳ ರಾಜ್ಯ ಸರ್ಕಾರ ಇಲ್ಲಿಂದ ದೆಹಲಿ ಕಳಿಸಿಕೊಟ್ಟಿತ್ತು. ಈ ಒಂದು ಸ್ತಬ್ಧಚಿತ್ರವನ್ನು ಕೇಂದ್ರ ಸರ್ಕಾರ ಬಿಜೆಪಿ ನರೇಂದ್ರ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಏಕಾಏಕಿಯಾಗಿ ತಿರಸ್ಕರಿಸಿದೆ. ತಿರಸ್ಕರಿಸುವುದು ಮಾತ್ರ ಅಲ್ಲ, ಇವತ್ತು ಗುರುವರಾಗಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧಚಿತ್ರವನ್ನು ತೆಗೆದು ಆದಿಶಂಕರಾಚಾರ್ಯರನ್ನು ನೀವು ಹಾಕಿಕೊಡಿ ಅಂತ ಇವತ್ತು ಕೇರಳ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದೆ. ಇವತ್ತು ನಾವೆಲ್ಲ ಒಂದು ವಿಚಾರನೇ ಅರ್ಥ ಮಾಡ್ಕೊಳ್ಬೇಕು. ಏಕಾಏಕಿಯಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಅಂತ ಒಬ್ಬ ದೇವತಾ ಮನುಷ್ಯನ ಸ್ತಬ್ಧಚಿತ್ರವನ್ನು ನಿರಾಕರಿಸುವ ಉದ್ದೇಶ ಏನು ಅಂತ ಹೇಳುವಂಥದ್ದು ಇವತ್ತು ಮುಖ್ಯ ವಿಚಾರ. ಆ ವಿಚಾರ ಒಂದು ಕಡೆ ಇದ್ದಾಗಲೇ ನಮಗೆಲ್ಲ ತಿಳಿದ ಹಾಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಹಲವಾರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇವತ್ತು ಯಾವೊಂದು ಕಾರಣಕ್ಕೋಸ್ಕರ ಬ್ರಹ್ಮಶ್ರೀ ನಾರಾಯಣ ಗುರುವರ ಸ್ತಬ್ಧಚಿತ್ರವನ್ನು ತಿರಸ್ಕರಿಸಿದ್ರ ಆ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ತಮ್ಮ ಮನಸ್ಸಿನ ದುಃಖವನ್ನು ವ್ಯಕ್ತಪಡಿಸ್ತಾರೆ. ತಮ್ಮ ಮನಸ್ಸಿನ ಒಂದು ವ್ಯಥೆಯನ್ನು ವ್ಯಕ್ತಪಡಿಸಿದಂಥ ಒಬ್ಬರು ಹಿರಿಯರು, ಸರಿಸುಮಾರು 83 ವರ್ಷ ಪ್ರಾಯವುಳ್ಳಂಥ ಒಬ್ಬರು ನಾಯಕರು, ಬಿಲ್ಲವ ಸಮುದಾಯಕ್ಕಿಂತಲೂ ಜಾತ್ಯತೀತ ನಾಯಕರು ಅಂತಲೇ ಗುರುತಿಸಿಕೊಂಡಂಥ ಒಬ್ಬರು ನಾಯಕರು. ಇವತ್ತು ಅವರ ಬಗ್ಗೆ ಇವತ್ತು BJPಯ ಕೆಲವು ನಾಯಕರುಗಳು ಅವಹೇಳನಕಾರಿಯಾಗಿ ಅವರ ತೇಜೋವಧೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬಹುಶಃ ನಾವು ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರಿಗೆ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೇವೆ. ಇವತ್ತು BJPಯ ಯಾವ ನಾಯಕರುಗಳು ಶ್ರೀ ಜನಾರ್ದನ ಪೂಜಾರಿ ಅವರ ಮೇಲೆ ನೀವು ಆರೋಪವನ್ನು ಮಾಡ್ತಿದ್ದೀರಾ, ಅವರ ತೇಜೋವಧೆಗೆ ಮುಂದಾಗಿದ್ದೀರಾ, ಬಹುಶಃ ಇದು ಉಳಿದ BJPಯ ನಾಯಕರುಗಳು ಹೇಳಿಕೊಟ್ಟು ಮಾಡಿರುವಂಥ ಕೆಲಸ. ಇಲ್ಲಂತ ಹೇಳಿದರೆ ಆ ವ್ಯಕ್ತಿ ಇವತ್ತು ಇಷ್ಟೊಂದು ಈ ರೀತಿಯಾಗಿರ್ತಕ್ಕಂಥ ವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಈ ಮಾತನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದರೆ, ಇವತ್ತು BJPಯ ನಾಯಕರು ಅಂತ ಕರೆಸ್ಕೊಂಡಂಥವರು ಜನಸಾಮಾನ್ಯರಿಗೆ ಪರಿಚಯ ಆಗಲಿಕ್ಕೆ ಕಾರಣ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು. ಜನಾರ್ದನ ಪೂಜಾರಿ ಅವರು ಈ ವ್ಯಕ್ತಿಯನ್ನು ಪರಿಚಯಿಸದೆ ಹೋಗ್ತಿದ್ರೆ ಇವತ್ತು ಅಂಥ ಒಬ್ಬ ನಾಯಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಹಾಗಾಗಿ ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಟ್ಟದ್ದೇ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು. ಅವರ ಜೊತೆಯಲ್ಲಿ ಇದ್ಕೊಂಡು, ಅವರ ಆತ್ಮೀಯ ಬಳಗದಲ್ಲಿ ಇದ್ಕೊಂಡು, ಅವರ ಜೊತೆ ಊಟದಿಂದೆಲ್ಲ ಒಟ್ಟಿಗೆ ಮಾಡಿಕೊಂಡಿದ್ದಂಥ ವ್ಯಕ್ತಿ ಇವತ್ತು ಅವರ ಬಗ್ಗೆ ಅವಹೇಳನಕಾರರನ್ನು ಹೇಳುತ್ತಾ ಇದ್ದಾರೆ. ಇದು ಖಂಡನೀಯ. ಇದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಅದರಲ್ಲೂ ಕೂಡ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತೀವ್ರವಾಗಿ ಇದನ್ನು ಖಂಡನೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಇವತ್ತು ನಾವು ನೇರವಾಗಿ ಹೇಳ್ತೇವೆ, ಆ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿಯ ಬೇರೆ ನಾಯಕರುಗಳು ಹೇಳಿಕೊಟ್ಟು ಇವತ್ತು ಆ ಮಾತನ್ನು ಅವ್ರು ಹೇಳಿರ್ಬೋದು. ಒಂದು ವೇಳೆ ಆ ಥರ ನಡೆದಿದ್ದರೆ ದಯವಿಟ್ಟು ನಾವು ನೇರವಾಗಿ ನಿಮ್ಮ ಹತ್ರ ಹೇಳಿದ್ರೆ ನೀವು ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲ, ಭಾರತೀಯ ಜನತಾ ಪಾರ್ಟಿಯ ಬೇರೆ ನಾಯಕರು ಯಾರೂ ಹೇಳಿಕೊಡಲಿಲ್ಲ, ತಮ್ಮದೇ ಸ್ವಂತ ಬುದ್ಧಿಯಿಂದ ಅವರು ಇಂಥ ಒಂದು ವರ್ತನೆಯನ್ನು, ಇಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಆದರೆ ಇವತ್ತು ಅವರನ್ನು ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ವಜೆ ಮಾಡಬೇಕು. ಅವರನ್ನು ಪಕ್ಷದಿಂದ ವಜೆ ಮಾಡೋದ್ರ ಜೊತೆಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಯಾವ ಸ್ಥಾನಮಾನ ನಿಗಮ ಮಂಡಳಿ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ ಆ ಒಂದು ಪೋಸ್ಟನ್ನು ಕೂಡ ಹಿಂದಕ್ಕೆ ತೆಗೆಯುವಂತೆ ಇವತ್ತು ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ.
ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ತೇಜೋವಧೆಗೆ ಮುಂದಾಗಿರ್ತಕ್ಕಂಥ ಬಿಜೆಪಿಯವರ ನಡೆಯನ್ನು ಖಂಡಿಸಿ ನಾಳೆ ತೊಕೋಟ್ ಪರಿಸರದಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಇದರ ಜೊತೆಯಲ್ಲಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರ ಸ್ತಬ್ಧ ಚಿತ್ರವನ್ನು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಇದೇ 26ನೇ ತಾರೀಕಿಗೆ ನಾವು ಕಾಂಗ್ರೆಸ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವೊಂದು ಸ್ತಬ್ಧ ಚಿತ್ರವನ್ನು ಉಳ್ಳಾಲ ಪರಿಸರದಲ್ಲಿ ನಾವು ಸ್ತಬ್ಧ ಚಿತ್ರವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮುನ್ನಡೆಸಲಿಕ್ಕೆ ತಯಾರಾಗಿದ್ದೇವೆ. ಇವತ್ತು 26ನೇ ತಾರೀಕು ಬೆಳಿಗ್ಗೆ ಕೊಲ್ಯ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಿಂದ ಹೊರಟು ಈ ಸ್ತಬ್ಧ ಚಿತ್ರ ನೇರವಾಗಿ ಬಂಡಿಕೋಟೆ ಉಳ್ಳಾಲ ಪರಿಸರವಾಗಿ ಬೀರಿ ಸೋಮೇಶ್ವರ ಬೀರಿ ಪರಿಸರ ಆಗಿ ಮಜಿನಾಡಿ ಈ ಥರ ಗ್ರಾಮ ಆಗಿಕೊಂಡು ತಿರ್ಗಾ ಇಲ್ಲಿ ತೊಗೋಡು ಪರಿಸರದಲ್ಲಿ ಬಂದು ಸಾಯಂಕಾಲ 4 ಗಂಟೆ ಹೊತ್ತಿಗೆ ಸರಿಸುಮಾರಾಗಿ ಈ ಸ್ತಬ್ಧ ಚಿತ್ರವಾದ ಕಾರ್ಯಕ್ರಮವನ್ನು ಗಣರಾಜ್ಯೋತ್ಸವ ದಿವಸ ಯಾವ ಸ್ತಬ್ಧ ಚಿತ್ರವನ್ನು ಇವತ್ತು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆವೋ ಅದೇ ಸ್ತಬ್ಧ ಚಿತ್ರವನ್ನು ಇವತ್ತು ನಾವು ಅದರ ಒಂದು ಅಣುಕು ಪ್ರದರ್ಶನವನ್ನು ನಾವು ನಮ್ಮ ವ್ಯಾಪ್ತಿಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವ್ಯಾಪ್ತಿಯಲ್ಲಿ ನಾವು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ತತ್ವ ಪರಿಪಾಲನೆಯನ್ನು ಮಾಡುವಂಥ ನೈಜ ಕಾಂಗ್ರೆಸ್ಗರು ನಾವೆಲ್ಲ ಒಟ್ಟಾಗಿ ಈ ಒಂದು ಸ್ತಬ್ಧ ಚಿತ್ರವನ್ನು 26ನೇ ತಾರೀಕು ನಾವು ಈ ಒಂದು ಪ್ರದೇಶದಲ್ಲಿ ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ವತಿಯಿಂದ ಅಲ್ಲಿಂದ ಶುರುವಾಗಿಕೊಂಡು ಎಲ್ಲ ಕ್ಷೇತ್ರದ ಬೇರೆ ಬೇರೆ ದಿಕ್ಕುಗಳಿಗೆ ಸುತ್ತಾಟವನ್ನು ಮಾಡಿ ಸಾಯಂಕಾಲ 4 ಗಂಟೆಗೆ ನಾವು ತೊಗೋಡು ಪರಿಸರದಲ್ಲಿ ಸಮಾಪ್ತಿ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿಕೊಂಡಿಟ್ಟಿದ್ದೇವೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜದ ಒಳಿತಿಗೋಸ್ಕರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೋಸ್ಕರ ಇವತ್ತು ಅವರು ತುಡಿತವನ್ನು ತೋರಿಸಿದಂಥ ಒಂದು ಶ್ರೀಗುರುಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಏಕಾಏಕಿಯಾಗಿ ತಿರಸ್ಕರಿಸಿ ಮಾಡಿಸೋದನ್ನು ನಾವು ಖಂಡನೀಯ. ಇದರಲ್ಲಿಯೂ ಕೂಡ ಒಂದು ಸ್ಪಷ್ಟವಾಗಿ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಹಿಂದುಳಿದ ವರ್ಗಗಳ ಯುವಕರನ್ನು ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಇವತ್ತು ಅವರ ಬ್ರೈನ್ ವಾಶನ್ನು ಮಾಡಿ ಅವರಿಂದ ಬೇರೆ ಬೇರೆ ಕೃತ್ಯಗಳನ್ನು ಮಾಡಿಸುವಂಥ ಭಾರತೀಯ ಜನತಾ ಪಾರ್ಟಿಯವರು ಆಲೋಚನೆ ಮಾಡಬೇಕು. ಅದರಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಯುವಕರು ಕೂಡ ಆಲೋಚನೆ ಮಾಡಬೇಕು. ಇವತ್ತು ನಮಗೆ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಗೌರವ ಎಷ್ಟು ಮಟ್ಟಿಗಿದೆ, ಇದನ್ನು ಬಿಜೆಪಿಯವರು ಎಷ್ಟರ ಮಟ್ಟಿಗೆ ಅವರು ಸದುಪಯೋಗ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾರತೀಯ ಜನತಾ ಪಾರ್ಟಿಯವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೇಲೆ ನಿಜವಾದ ಗೌರವ ಇರ್ತಿದ್ರೆ ಈ ಕೆಲಸವನ್ನು ಅವರು ಮಾಡ್ತಿದ್ರ ಅಂತ ಹೇಳುವಂಥದ್ದು ತಮಗೆ ತಾವು ಪ್ರಶ್ನೆಯನ್ನು ಇವತ್ತು ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾಗಿ 26ನೇ ತಾರೀಕಿಗೆ ಕೇರಳ ರಾಜ್ಯದಿಂದ ಯಾವೊಂದು ಸ್ತಬ್ಧ ಚಿತ್ರ ಹೋಗಬೇಕಿತ್ತ ಅದನ್ನು ಏಕಾಏಕಿಯಾಗಿ ತಿರಸ್ಕರಿಸಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಬೇಡ, ನೀವು ಆದಿಶಂಕರಾಚಾರ್ಯರ ಸ್ತಬ್ಧ ಚಿತ್ರವನ್ನು ಕೊಡಿ ಅಂತ ಹೇಳಿದಂಥ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸರ್ಕಾರಕ್ಕೆ ತೀವ್ರವಾಗಿ ನಾವು ಖಂಡನೆಯನ್ನು ವ್ಯಕ್ತಪಡಿಸಿ ನಾಳೆ ತೊಗೋಡು ಪರಿಸರದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಅಂತ ಈ ಮೂಲಕ ತಮ್ಮ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ. ಅದೇ ರೀತಿಯಲ್ಲಿ ನಾಡು 26ನೇ ತಾರೀಕಿಗೆ ಕೂಡ ನಡೆಯುವಂಥ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪತ್ರಿಕಾ ಮುಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೆರವಣಿಗೆ ಸ್ತಬ್ಧ ಚಿತ್ರವನ್ನು ನಾವು ರೆಡಿ ಮಾಡ್ತೇವೆ. ಆ ಸ್ತಬ್ಧ ಚಿತ್ರ ಮಂದಿರಗಳಿವೆಯೋ ಆ ಮುಖಾಂತರ ನಾವು ಅಲ್ಲಿ ಕೊಂಡೋಗ್ತೇವೆ ಅಂತ ನಾವು ಹೇಳುವುದು. ಈಗ ಅದೇ ನಾನು ಸೋಮೇಶ್ವರದಿಂದ ಪ್ರಪ್ರಥಮವಾಗಿ ಕೊಲ್ಯ ಪರಿಸರದಲ್ಲಿ ಹೊರಡುತ್ತದೆ. ಕೊಲ್ಯದಿಂದ ಬರೆಸಿಕೊಂಡು ಉಳ್ಳಾಲ ಬಂಡಿಕೋಟೆ, ಆಮೇಲೆ ಸೋಮೇಶ್ವರ, ಬೀರಿ, ತಲಪಾಡಿ, ಕೆನ್ಯ, ಮಂಜಿನಾಡಿ, ದೇರ್ಲಗಟ್ಟೆ, ಗ್ರಾಮ ಚಾವಡಿ ಸರಿಸುಮಾರು ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಗ್ರಾಮ ಚಾವಡಿಯನ್ನು ತಲುಪ್ತೇವೆ. ಅಲ್ಲಿಂದ ಬೋಳಿಯಾರ್, ಆಮ್ಲಮುಗೇರು, ಮುನ್ನೂರು, ತೊಕೋಟು ಹಾಕೊಂಡು ನಾವಿಲ್ಲಿ ಸಮಾಪ್ತಿಯನ್ನು ಮಾಡಲಿಕ್ಕೆ ಸಾಕು. ಇಲ್ಲ ಅಂತ ಹೇಳಿದರೆ ಅದು ನೇರವಾಗಿ ನಮ್ಮ ಬೇರೆ ಬ್ಲಾಕ್ಗಳಲ್ಲಿ ಯಾವುದು ಇದೇ ರೀತಿಯಾಗಿರ್ತಂಥ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡ್ತದೆ. ಇದೆಲ್ಲ ಟ್ಯಾಬ್ಲೋಗಳು ಒಟ್ಟಾಗಿ ಕುತೋಳಿ ಗೋಕರ್ಣಕ್ಕೆ ಹೋಗ್ಲಿಕ್ಕೂ ಸಾಕು. ಅವತ್ತಿನ ಪರ್ಮಿಷನ್ಗೆ ಮತ್ತು ಅವತ್ತಿನ ಒಂದು ಯಾವ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಮಾಡಲಿಕ್ಕಿದ್ದೇವೆ ಇದನ್ನು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಹಿಂದುಳಿದ ವರ್ಗಗಳು ಜಂಟಿಯಾಗಿ ಮಾಡುವಂಥದ್ದು. ನಾವು ನೇರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ ನಮ್ಮ ನಾಯಕರು ಶ್ರೀ ಜನಾರ್ದನ ಪೂಜಾರಿ ಅವರಿಗೆ ಕೊಟ್ಟಿರ್ತಕ್ಕಂಥ ಯಾವುದು ಭಾರತೀಯ ಜನತಾ ಪಾರ್ಟಿ ತಮಗೆಲ್ಲ ಗೊತ್ತಿದೆ. ತಾವೆಲ್ಲ ಹರಿಕೃಷ್ಣ ಬಂಟ್ವಾಳರು ಅವರ ಶಿಷ್ಯರಾದಂಥ ಆಪ್ತ ಬಳಗದಲ್ಲಿ ಗುರುತಿಸಲ್ಪಟ್ಟಿರುವಂಥ ಹರಿಕೃಷ್ಣ ಬಂಟ್ವಾಳರು. ಇವತ್ತು ನಾನು ಅದಕ್ಕೆ ತಮ್ಮ ಹತ್ರ ಹೇಳಿದೆ, ಇವತ್ತು ಹರಿಕೃಷ್ಣ ಬಂಟ್ವಾಳ ಅಂತ ಯಾರು ಅಂತ ಗೊತ್ತಾಗ್ಲಿಕ್ಕೆ ಕಾರಣ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು. ಖಂಡಿತವಾಗ್ಲೂ ಆಗಿದೆ. 84 ವರ್ಷದ ಹಿರಿಯರು ಖಂಡಿತವಾಗ್ಲೂ ಆ ಥರ ಆಗಿದ್ರು ಕೂಡ ಗುರುವಿನ ಸ್ಥಾನದಲ್ಲಿ ಇದ್ದಾಗ ಶಿಷ್ಯ ಹೋಗಿ ಗುರುವಿನಲ್ಲಿ ಮಾತಾಡ್ಬೋದಿತ್ತು. ಅದನ್ನ ಮಾಧ್ಯಮದ ಮುಂದೆ ಅಥವಾ ಜನಗಳ ಮುಂದೆ ರಾಜಕೀಯಕ್ಕೋಸ್ಕರ ಬಳಸಿದ್ದು ತಪ್ಪು. ರಾಜಕೀಯವಾಗಿ ಅವರು ಬಳಸಿದ್ದು ತಪ್ಪು. ಖಂಡಿತವಾಗ್ಲೂ ನಾವು ಅವ್ರಿಗೆ ಕೊಡುವಂತ ಗೌರವವನ್ನು ಇಲ್ಲ, ನಾವು ಯಾವತ್ತೂ ಆ ನಿರಂತರವಾಗಿದೆ ಗೌರವ. ಒಂದು ನಿಮಿಷ
ಜನಾರ್ದನ ಪೂಜೆ ಅವರ ಬಗ್ಗೆ ಈ ಜಿಲ್ಲೆಯಲ್ಲೇ ಆಗಲಿ, ಈ ರಾಜ್ಯದಲ್ಲೇ ಆಗಲಿ, ಅಥವಾ ನಾವು ದೇಶದಲ್ಲೇ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಅವರಿಗೆ ಗೌರವ ಕೊಡ್ತೇವೆ. ನಾವು ಯಾರು ಕೂಡ ಅವರನ್ನು ತಿರಸ್ಕಾರ ಮಾಡುವಂಥ ದೃಷ್ಟಿ ಇಲ್ಲ. ಇಲ್ಲ, ಅವರ ಮನಸ್ಸು ಯಾರ ಕಡೆಯೂ ಒಳ್ಳೆದಿಲ್ಲ. ಅವರು ನೇರ ನಡೆನುಡಿಯ ವ್ಯಕ್ತಿ. ಜನಾರ್ದನ ಪೂಜಾರಿ ಕ್ರಿಮಿನಲ್ ಆಗಿರೋದ್ರಿಂದ ಅದು ನಿಮ್ಮ ಮನಸ್ಸಿಗೆ ಮಾಡಿರಬಹುದು ಹೊರತು ಅವರು ನೇರ ನುಡಿಯುವಂಥ ಒಬ್ಬ ಮನುಷ್ಯ ಇಲ್ಲ. ಅವರು ಬೇರೆ ಪಕ್ಷಕ್ಕೆ ಏನಾದರೂ ಅವರು ಇದರ ಆಶೆ ಮಾಡುವಂಥ ವ್ಯಕ್ತಿ ಅವರು ಅಲ್ಲ. 2013ನೇ ಇಸವಿಯಲ್ಲಿ ಕೇರಳ ರಾಜ್ಯ ಸರ್ಕಾರಕ್ಕೆ ಗೋಲ್ಡ್ ಮೆಡಲ್ ಬಂದಿತ್ತು. 2019 ಮತ್ತು 2021ನೇ ಇಸವಿಯಲ್ಲಿ ಕೇರಳ ಸ್ತಬ್ಧ ಚಿತ್ರವನ್ನು ರಿಜೆಕ್ಟ್ ಮಾಡಿದ್ರು. ಯಾಕೆ? ಅಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಂತ ಹೇಳೋ ಉದ್ದೇಶಕ್ಕೆ. ಈಗ ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಕಮಿಟಿ ಇದೆ ನೋಡಿ. ಇವತ್ತು ನಾನು ಕೇಳುವಂಥದ್ದು ಇಷ್ಟೇ, ಇವತ್ತು ಬ್ರಹ್ಮಶ್ರೀ ನಾರಾಯಣಗೌಡರನ್ನು ರಿಜೆಕ್ಟ್ ಮಾಡಲಿಕ್ಕೆ ಒಂದು ಥೀಮ್ ಅಂತ ಇದೆ. ಇವತ್ತು ಫಸ್ಟ್ ಏನಾಗ್ತದೆ, 26ನೇ ತಾರೀಕು ಸ್ತಬ್ಧ ಚಿತ್ರಕ್ಕೆ ಥೀಮ್ ಕೊಡ್ತಾರೆ. ಇಂಡಿಯಾ 875 ಅಂತ ಕೊಟ್ಟಿರುವಂಥದ್ದು. ಇಂಡಿಯಾಗೆ ಈ ಸರ್ತಿಯ ಥೀಮ್, ರಿಪಬ್ಲಿಕ್ ಡೇ ಥೀಮೇ ಇಂಡಿಯಾ 875. ಇದನ್ನು ನಾನು ಹೇಳ್ತಾ ಇಲ್ಲ, ಎಲ್ಲ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳ ಚೀಫ್ ಸೆಕ್ರೆಟರಿಯೇಟ್ಗಳಿಗೆ ಕೇಂದ್ರ ಸರ್ಕಾರ ಕಳಿಸಿಕೊಟ್ಟಿರ್ತಕ್ಕಂಥ ಪತ್ರದ ಸುತ್ತೋಲೆ ಇದು. ಇದರಲ್ಲಿ ನೇರವಾಗಿ ಇಲ್ಲಿ ಉಲ್ಲೇಖ ಇದೆ ಥೀಮ್. ಇವತ್ತು ಯಾವ ಥೀಮನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ನೋಡಿ, ಇಂಡಿಯಾ 875 ಇದೆ, ಫ್ರೀಡಮ್ ಸ್ಟ್ರಗಲ್ ಐಡಿಯಾಸ್ 875 ಇದೆ. ಈ ಒಂದು ಥೀಮನ್ನು ಇಟ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಇದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ, ಭಾರತೀಯನು ಯಾರೇ ಇದ್ರೂ ಕೂಡ ಅವನಿಗೆ ಸಿಕ್ಕುವಂಥ ಗೌರವ ಸಿಕ್ಕಬೇಕು ಅಂತ ಹೇಳುವಂಥದ್ದು ಬರಲಿಲ್ವಾ? ಈ ಥೀಮಲ್ಲಿ ಒಳಪಡಲಿಲ್ವಾ? ಖಂಡಿತವಾಗಲೂ ಇದೆ. 16ನೇ ತಾರೀಕು ಇದಕ್ಕಿಂತ ಮುಂಚೆ ಕೂಡ ಹಲವಾರು ಯಾರು ಆರ್ಟಿಸ್ಟ್ಗಳಿದ್ದಾರೆ, ಅವರ ಕೈಚಳಕದಲ್ಲಿ ಮೂಡಿ ಬಂದಿದೆ, ಅವ್ರದ್ದು ಬಂದಿದೆ. ಅದನ್ನು ಕೂಡ ನಾವು ಸ್ವಾಗತಿಸ್ತೇವೆ, ಅದನ್ನು ನಾವು ವಿರೋಧ ಮಾಡೋದಿಲ್ಲ, ಅದನ್ನು ಸ್ವಾಗತಿಸ್ತೇವೆ. ಆದರೆ ಇದು ನಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಇದರ ಬಗ್ಗೆ ನಾವು ಆಕ್ರಂದನವನ್ನು ವ್ಯಕ್ತಪಡಿಸಿದ್ದೇವೆ, ಅದನ್ನು ಸ್ವಾಗತಿಸ್ತೇವೆ ನಾವು. ಹಾಗೆ ಇಲ್ಲ, ಭಾವನಾತ್ಮಕವಾಗಿ ಖಂಡಿತವಾಗಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಭಾವನಾತ್ಮಕವಾಗಿ ನೋವಾಗಿದೆ. ರಾಜಕೀಯವಾಗಿ ಮಾಡುವಂಥ ನಮ್ಮ ಬುದ್ಧಿ ಇಲ್ಲ. ರಾಜಕೀಯವಾಗಿ ಇಷ್ಟವರೆಗೆ ನಾವು ಬ್ರಹ್ಮಶ್ರೀ ನಾರಾಯಣಗೌಡರನ್ನ ತರಲು ಕೂಡ ಇಲ್ಲ, ನಾವು ತರುವುದೂ ಇಲ್ಲ. ಅದೇ ನಾನು ಹೇಳಿರುವಂಥದ್ದು. ಅವ್ರು ಹೇಳಿದರೆ ಒಬ್ಬ ಶಿಷ್ಯನಾಗಿ, ಗುರುವಿನಾದ ಆಪ್ತರಾಗಿ, ಅಷ್ಟು ಆಪ್ತರಿರೋರು ಹೋಗಿ ಹೇಳ್ಬೋದಿತ್ತು ಈ ಥರ ಅಂತೇಳಿ, ಅರ್ಥ ಮಾಡಿಸ್ಬೋದಿತ್ತು. ಯಾಕೆ ಅದನ್ನು ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಬೇಕಿತ್ತು? ಅವರು ಅವರಿಗಂತ ಒಂದು ಗೌರವ ಇದ್ದಾರೆ. 84 ವರ್ಷದ ಹಿರಿಯರು, ರಾಜಕೀಯನ ಕಳಿಸಿಕೊಟ್ಟವರು, ಇವತ್ತು ಅಂಥವರಿಗೆ ತಿರುಗಿ ಪಾಠ ಹೇಳುವಂಥ ಪರಿಸ್ಥಿತಿ. ಖಂಡಿತವಾಗಲು ಇಲ್ಲಿ ವ್ಯಕ್ತಿಗ ಇಲ್ಲಿ ಏನಾಗ್ತದೆ ನೋಡಿ, ಲೂಪ್ ಹೋಲ್ಸ್ಗಳನ್ನು ಹೇಳಿಕೊಡುವಂಥದ್ದು ಸ್ವಾಭಾವಿಕ. ಅದನ್ನು ನಾವು ಹೇಳ್ತೇವೆ, ಎಲ್ಲ ಪಕ್ಷದಲ್ಲಿದ್ದಂಥದ್ದೇ ಸ್ವಾಭಾವಿಕವಾಗಲು. ಆದರೆ ವ್ಯಕ್ತಿ ಬಗ್ಗೆ ತೇಜೋವಧೆ ಮಾಡೋದು ಸರಿಯಲ್ಲ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರದಲ್ಲಿ ಬಂದಾಗ ಡೈರೆಕ್ಟಾಗಿ ಏಕಾಏಕಿ ಜನಾರ್ದನ ಪೂಜಾರಿ ಅವರ ಮೇಲೆ ಕೈ ತೋರಿಸಿ ಮಾತಾಡಿದ್ದು ತಪ್ಪು ಅಂತ ಹೇಳುವುದೇ ಹೊರತು, ನಾವು ಹರಿಕೃಷ್ಣ ಬಂಟ ಅವರು ಹೇಳ್ಬೋದಿತ್ತು. ವ್ಯಕ್ತಿಪರ ಸ್ವಾತಂತ್ರ್ಯ ಇದೆ, ಹೇಳುವಂಥ ಸ್ವಾತಂತ್ರ್ಯ ಅವರಿಗೆ ಕೂಡ ಇದೆ. ಅದನ್ನು ಹೇಳುವ ರೀತಿಯಲ್ಲಿ ಅವರ ಮನೆಗೆ ಹೋಗಿ ಅವರ ಹತ್ರ ಇಟ್ಕೊಂಡು ಹೇಳ್ಬೋದಿತ್ತು, ಅರ್ಥ ಮಾಡಿಸ್ಕೊಳ್ಬೋದಿತ್ತು. ಖಂಡಿತವಾಗ್ಲು ಅವ್ರು ಕೊಟ್ಟಂಥ ಥೀಮಿಗೆ ಆಗಲಿ, ನಾವೆಲ್ಲ ಕ್ರೈಟೀರಿಯಾಗಳನ್ನು ಫುಲ್ ಮಾಡಿ ಕೂಡ ನಮಗೆ ಅವಕಾಶ ಸಿಕ್ಕದಿದ್ರೆ ಹೋರಾಟ ಮಾಡ್ತೇವೆ. ಖಂಡಿತವಾಗ್ಲು ತಪ್ಪೇನಿದೆ ಅದರಲ್ಲಿ? ಖಂಡಿತವಾಗ್ಲು ಸಂಘಟನೆಗೂ ಅದಕ್ಕೂ ಸಂಬಂಧ ಇಲ್ಲ. ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ, ಧಾರ್ಮಿಕ ಕ್ಷೇತ್ರಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟಂಥ ವ್ಯಕ್ತಿ ಶ್ರೀ ಗುರುಗಳು. ಅದರಲ್ಲೂ ಕೂಡ ತಮ್ಮ ಮಾತಿನ ಮಧ್ಯಕ್ಕೆ ಒಂದು ವಿಚಾರನೆ ಹೇಳ್ತೇನೆ. ದೈವಾರಾಧನೆಯ ಬಗ್ಗೆ ಸ್ತಬ್ಧ ಚಿತ್ರವನ್ನು ಕಳಿಸಿಕೊಟ್ಟದಿದ್ರೆ ಕರ್ನಾಟಕದಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಸನ್ಮಾನ್ಯ ಶ್ರೀ ವೀರಪ್ಪನ ನೇತೃತ್ವದಲ್ಲಿ ದೈವಾರಾಧನೆಯನ್ನು ಕಳಿಸಿಕೊಟ್ಟಿದ್ದೇವೆ. ಅಲ್ಲವಾ, ನಾನು ಹೇಳ್ತೇವೆ, ನೀವು ಕೇಳಿದಕ್ಕೆ ನಮ್ಮ ಹತ್ರ ಉದಾಹರಣೆಗಳಿದೆ, ಸಾಕಷ್ಟಿದೆ, ಕಳಿಸಿಕೊಟ್ಟಿದ್ದೇವೆ. ಏನಾಗ್ತದೆ, ಒಂದೇ ಇಟ್ಕೊಂಡು ಒಂದೇ ಬಾಳ್ಲಿಕ್ಕೆ ಆಗೋದಿಲ್ಲ, ಒಂದೇ ಜಾತಿ ಧರ್ಮಕ್ಕೆ ಬಾಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದ ಬೇರೆ ಬೇರೆ ಕಲ್ಚರ್ ಏನಿದೆ, ಟ್ರೆಡಿಷನ್ ಏನಿದೆ, ಅದನ್ನು ಪ್ರತಿಬಿಂಬಿಸ ಕೊಡಬೇಕಾಗ್ತದೆ. ಆ ಥೀಮ್ ನಮಗೆ ಥೀಮ್ ಸಿಕ್ಕಿತ್ತು, ಆಸಕ್ತಿಯಿಂದ ಅವಕಾಶ ಸಿಕ್ಕಿತ್ತು ಕಲ್ಚರ್ ತೋರಿಸಲಿಕ್ಕೆ, ದೈವಾರಾಧನೆಯನ್ನು ಕಳಿಸಿಕೊಟ್ಟಿದ್ದೇವಲ್ಲ ನಾವು. ಥೀಮಲ್ಲಿ ತಪ್ಪಿಲ್ಲ, ಆ ಥೀಮಿಗೆ ಪರವಾಗಿ ಅವರು ಮಾಡಿದ್ದಾರೆ ಟ್ಯಾಬ್ಲೋ ಬ್ರಹ್ಮಶ್ರೀ ನಾರಾಯಣಗಳು, ಅದನ್ನು ರಿಜೆಕ್ಟ್ ಮಾಡಿದ್ದು ತಪ್ಪು. ಇವತ್ತು ಶಂಕರಾಚಾರ್ಯರದು ಆಗ್ತದಂದ್ರೆ ನಾರಾಯಣ ಗುರುಗಳದ್ದು ಆಗುದಿಲ್ಲ ಅಂತ ಹೇಳಿದ್ರೆ ಯಾಕೆ? ಇದು ತಪ್ಪು. ಶಂಕರಾಚಾರ್ಯ ನಾವು ವಿರುದ್ಧ ಅಲ್ಲ, ಅದನ್ನ ವಿರೋಧ ಅಲ್ಲ, ನಾವು ವಿರೋಧ ಅಲ್ಲ, ಅದು ಮಾಡಬಾರ್ದು ಅಂತ ಕೂಡ ನಾವು ಹೇಳುದಿಲ್ಲ. ಆದ್ರೆ ಅವರು ಚೇಂಜ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ತಪ್ಪು. ಅದು ಯಾಕೆ? ನಾವು ಯಾರ ಬಗ್ಗೆ ಅವರು ಸೇರಿಸುವುದು ನಮಗೆ ವಿರುದ್ಧ ಇಲ್ಲ, ನಮಗೆ ಸ್ವಾಗತವೇ. ಆದ್ರೆ ಇವರು ಕಳಿಸಿದ್ದನ್ನು ರಿಜೆಕ್ಟ್ ಮಾಡಲಿಕ್ಕೆ ಸರ್ ಇಲ್ಲಿದೆ ಸರ್. ಅಲ್ಲ ಸರ್, ಇದೆ ಸರ್, ಇಲ್ಲಿ ನೋಡಿ, ನಾನು ಇದನ್ನ ಹೇಳ್ತೇಲ್ಲ, ದ ಹಿಂದೂ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಎರಡೂ ಕೂಡ ಹೇಳ್ತೇನೆ. ಸೆಕ್ರೆಟರಿಯಿಂದ ಬರುವಂತ ದಾಖಲೆ ಕ್ರೈಟೀರಿಯಾಗಳು ಮಾತ್ರ ಸರ್, ಅದನ್ನು ಕೊಟ್ಟಿದ್ದಾರಲ್ಲ ಸರ್ ರಿಟರ್ನ್. ಈಗ ಇದೇನಿದೆ, ಇದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಬೇಕಾದ್ರೆ RTI ಕೇಳಿ ಕೊಡ್ಬೋದು. ಏನು ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಬರುವಂತದ್ದು ಯಾವುದು, ಈ ಸ್ತಬ್ಧ ಚಿತ್ರಗಳ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ.
ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ ನಾನು ಇದನ್ನು ಹೇಳ್ತೇನೆ, ಏನು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸರ್ ಒಂದು ನಿಮಿಷ, ಇದು ಪೇಪರ್ ಕಟ್ಟಿಂಗ್, ಪತ್ರಿಕೆಯಲ್ಲಿ ಇಲ್ಲದ್ದು ಬರೀತಾರಾ? ಇದನ್ನೇ ಬರೆಯುವುದಲ್ಲ. ಇಲ್ಲ ನಾನು ಹೇಳ್ತೇನೆ, ಇದನ್ನು ಹೇಳ್ತೇನೆ. ಚೇಂಜ್ ಟು ಆದಿಶಂಕರಾಚಾರ್ಯ ಆರ್ ವಿಡ್ರಾಲ್, ಇದನ್ನು ಕೊಟ್ಟಿರುವಂಥದ್ದು ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ನೇರವಾಗಿ ಕೇರಳ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಬಂದಿದೆ. ಆ ನಿರ್ದೇಶನದ ಪ್ರಕಾರ ಪತ್ರಿಕೆ ಅದೇ ಹಿಂದೂ ಪೇಪರ್ಗಳಲ್ಲಿ, ಆಯ್ತಾ, ಇದನ್ನು ಹಿಡಿದು ಅವ್ರು ಹೇಳ್ತಿದ್ದಾರೆ. ಇದು ನಮ್ಮ ಲೋಕಲ್ ಪೇಪರ್ಗಳದ್ದು ಅಲ್ಲ, ಖಂಡಿತವಾಗ್ಲೂ ಸರ್, ಅದನ್ನೇ ನಾನು ಹೇಳಿದ್ದು. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಪ್ರಕಾರ ಅದನ್ನು ತೆಗೆದು ಮುಂದಿನ ದಿವಸಗಳಲ್ಲಿ ತಮಗೆ ಅದನ್ನು ಕೂಡ ನಾವು ನೀಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದನ್ನು ಯಾವ ರೀತಿ ನಿಮಗೆ ಕೊಟ್ಟರೆ ಅದನ್ನು ಕೂಡ ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಖಂಡಿತವಾಗಿ. ಅದನ್ನು ಮುಂದಿನ ದಿನಗಳಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇಲ್ಲ, ಅದನ್ನು ನಾನು ಹೇಳ್ತೇನೆ. ರೈಟ್ ಟು ಇನ್ಫಾರ್ಮೇಶನ್ ಪ್ರಕಾರವಾಗಿ ಕೊಡುವಂಥ 45 ದಿವಸಗಳ ಕಾಲಾವಧಿಗಳಿದೆ. ಅದರ ಒಳಗಡೆ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಭಾಳ ಪ್ರಾಮಾಣಿಕವಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಡ್ತೇವೆ. ಇನ್ನೊಂದು ತಮ್ಮ ಗಮನಕ್ಕೆ ನಾನು ಆಗ ಸ್ಟಾಪ್ ಮಾಡುವಾಗ ಇವರು ನೀವು ಮಾತಾಡೋಕೆ ಕಟ್ಟಾಯಿತು. ಈಗ ನಾರಾಯಣ ಗುರುಗಳು ಹಿಂದೂ ಸಮಾಜದ ಹಿಂದುಳಿದ ವರ್ಗದ ಒಬ್ಬ ನಾಯಕರು. ಆ ವರ್ಗಕ್ಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಈ ದೇಶದಲ್ಲಿ ಇರಲಿಲ್ಲ. ಅರ್ಥ ಆಯ್ತಾ? ಆ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಏನು ಮನಗಂಡಂಥ ನಾರಾಯಣ ಗುರುಗಳು ತಾವು ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಎಂಬ ಒಂದು ನಿರ್ದೇಶನವನ್ನು ಪಾಲನೆ ಮಾಡಿಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡತಕ್ಕಂಥ ವಿಧಿವಿಧಾನಗಳನ್ನು ಕಲಿತು ಅವರ ಶಿಷ್ಯವರ್ಗಕ್ಕೆ ಕಳಿಸಿ ದೇವರ ಪೂಜೆ ಪುರಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದರಿಂದಾಗಿ ಇವತ್ತು ಹಿಂದುಳಿದ ವರ್ಗದ, ಅದರಲ್ಲೂ ಇವತ್ತು ಏನು ನೀವು ಯಾರು ಕೇಳಿದ್ರೆ ಅವರ ಶಿಷ್ಯ ಅಂತ ಇವರು ಹೇಳಿದ್ರಲ್ಲ, ಈ ಶಿಷ್ಯ ದೇವಸ್ಥಾನ ಹೊಕ್ಕಿದ್ದೇನಾ ಅಂತ ಅವ್ರು ಹೇಳಬೇಕು. ದೇವಸ್ಥಾನದ ಹೊರಗೆ ನಿಂತು ಕೈ ಮುಗಿತಿದ್ದನ ನೋಡಲಿಲ್ಲ ಇವನ ಅಪ್ಪ. ಅರ್ಥ ಆಯ್ತು ಸ್ವಾಮಿ? ನನ್ನ ತಂದೆ ಕೂಡ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ನಾನು ಒಬ್ಬ ಬಿಲ್ಲವ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಮ್ಮನ್ನು ಬಿಡ್ತಿರ್ಲಿಲ್ಲ. ಇಂಥ ಒಂದು ಸಂದಿಗ್ಧ ಕಷ್ಟ ಕಾಲದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಕ್ಕೆ ಸಮಾಜದಲ್ಲಿ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂಥವರು ನಾರಾಯಣ ಗುರುಗಳು. ಅವರ ಒಂದು ಸ್ತಬ್ಧ ಚಿತ್ರವನ್ನು ಅವರು ಏನು ಬೇಡ ಅಂತ ವಿರೋಧಿಸಿದಾರ, ಅದಕ್ಕೆ ಬಿಲ್ಲವ ಸಮಾಜದಲ್ಲಿ ಬಿಲ್ಲವರಂತ ಇದ್ದರೆ ನಾವೆಲ್ಲರೂ ಅದನ್ನು ವಿರೋಧಿಸಿದೆ. ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಇರತಕ್ಕಂಥ ಮಲಯಾಳಿ ಬಿಲ್ಲವರಾಗಲಿ ನಾವು ಅದನ್ನು ಖಂಡಾತುಂಡವಾಗಿ ಅದನ್ನು ವಿರೋಧಿಸ್ತೇವೆ. ನಾವು ಅದರ ಬಗ್ಗೆ ವಿರೋಧ ಮಾಡ್ತೇವೆ. ಇನ್ನು ಜನಾರ್ದನ ಪೂಜಾರಿಯರ ಬಗ್ಗೆ ಮಾತಾಡೋಂಥ ಯೋಗ್ಯತೆ ಅವರಿಗೆ ಯಾರಿಗೂ ಇಲ್ಲ. ಇವತ್ತು ಹೇಳ್ತಾರೆ, ನಾವು ಜನಾರ್ದನ ಪೂಜಾರಿಗೆ, ಯಾರೊಬ್ಬರು ಹೇಳ್ತಾರೆ, ಪತ್ರಿಕೆಯಲ್ಲಿ ನೋಡಿದೆ, ಜನಾರ್ದನ ಪೂಜಾರಿಗೆ ಮನವರಿಕೆ ಮಾಡಿಕೊಡ್ತಾನೆ ಅಂತ. ಅವರಿಗೆ ರಾಜಕೀಯದಲ್ಲಿ 40-45 ವರ್ಷ ರಾಜಕೀಯದಲ್ಲಿ ಆಯ್ತು. ಅವರಿಗೆ ರಾಜಕೀಯದಲ್ಲಿ ದುಡಿದಿದ್ದಾರೆ, ಬಡ ಜನರ ಸೇವೆ ಮಾಡಿದ್ದಾರೆ, ಭಿಕ್ಷಾಟನೆ ಮಾಡಲಿಲ್ಲ. ಇವರಾಗೆ ಹೊಟ್ಟೆಪಾಡಿಗಾಗಿ ರಾಜಕೀಯ ಮಾಡಲಿಲ್ಲ. ಈ ರಾಜ್ಯದಲ್ಲೇ, ಈ ಜಿಲ್ಲೆಯಲ್ಲೇ ಆಗಲಿ, ರಾಜ್ಯದಲ್ಲೇ ಆಗಲಿ, ದೇಶದಲ್ಲೇ ಆಗಲಿ. ಅವರು ಕೇಳ್ತಾರೆ, ಕೆಲವರು ಇಂದಿರಾ ಗಾಂಧಿಯವರದ್ದು ಪರಿಚಯ ಇತ್ತು, ರಾಜೀವ್ ಗಾಂಧಿಯವರ ಪರಿಚಯ ಇತ್ತು, ಮತ್ತು ನಮ್ಮ ನರಸಿಂಹರ ಪರಿಚಯ ಇತ್ತು. ಇವರದೆಲ್ಲ ಇರುವಾಗ ಏನು ಮಾಡಲಿಲ್ಲ ಅಂತ. ಸರಿ, ನಾವೇನು ಮಾಡಲಿಲ್ಲ, ನೀವು 7 ವರ್ಷ ಕೇಂದ್ರದಲ್ಲಿ ಇದ್ದೀರಲ್ಲ, ನೀವೇನು ಹಿಂದುಳಿದ ವರ್ಗದಕ್ಕೆ ಮಾಡಿದ್ದೀರಿ? ನೀವೇನು ಅವರಿಗೆ ನೀವು ಬುದ್ಧಿ ಹೇಳುವಂಥ ಮಟ್ಟಕ್ಕೆ ನೀವು ಬೆಳೆದಿದ್ದೀರಾ? ಅದು ನಿಮ್ಮ ಯೋಗ್ಯತೆಯಾ ಅಂತ ನಾವು ಕೇಳ್ತೇವೆ. ಇದು ನಮ್ಮ ಮಿತ್ರರು ಹೇಳಿದಾಗೆ ಇದು ಅವರಿಗೆ ತಿಂಡಿ ಕೊಟ್ಟು ಹೇಳಿಸಿದ್ದು, ನೀವು ಇವರಿಗೆ ಹೇಳಿ ಅಂತ. ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ದುಡ್ಡಿದ್ದಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ನಾಯಕರ ಬಗ್ಗೆ ಇವತ್ತು ಮಾತಾಡುವಾಗ ನಮಗೆ ನೋವಾಗ್ತದೆ, ಅದರ ವಿರುದ್ಧ ಖಂಡನೆ ಅಷ್ಟೇ. ಪಕ್ಷದಲ್ಲಿರುವಾಗ ಏನು ಹೇಳಿ ಅವರಿಂದಾಗಿಯೇ ಅವರು ರಾಜಕೀಯಕ್ಕೆ ಆಗ್ಲಿಕ್ಕೆ ಕಾರಣ ಬಂದದ್ದು. ಹಾಗೆ ಈಗ ಇವರು ಟ್ರಾನ್ಸ್ಲೇಷನ್ ಮಾಡ್ತಾರೆ, ಈಗ ಅದಕ್ಕೆ ತೊಂದರೆ ಇಲ್ಲ. ಮತ್ತೊಬ್ಬರು ನಾಳೆ ಇವರು ಮಾಡ್ತಾರೆ, ಅದು ಬೇರೆ. ಆವಾಗ ಜನಾರ್ದನ ಪೂಜಾರಿ ಅವರ ಗುಲಾಮರಾಗಿದ್ದರಿಂದ ಅವರಿಗೆ ಆಯ್ತು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ. ಅದಕ್ಕೆ ದೊಡ್ಡ ದೊಡ್ಡ ವಕೀಲರುಗಳೆಲ್ಲ ಇದ್ರು ಅಲ್ಲ ಸ್ವಾಮಿ, ಇದ್ರು. ಆದರೆ ಇವರು ಅವರ ಏಜೆಂಟ್ ಆಗಿ ಅವರ ಮನೆ ಹಿಂದೆ ಬಾಲ ಹಿಡಿದ್ರಿಂದಾಗೆ ಅವರಿಗೆ ಅವಕಾಶ ಕೊಟ್ಟದ್ದು. ಮತ್ತೆ ಅವರ ಬ್ಯಾಕ್ ಹೇಳಬೇಕಾದ್ರೆ ಅವರು ಇನ್ನೂ ಏನೋ ಸಿಕ್ಕಿದ್ರೆ ಬೇರೆ ಕಡೆಯಲ್ಲಿ ನಿಮ್ಗೆ ಹೇಳುವ, ಈಗ ಬೇಡ. ಯಾಕಂತ ಹೇಳಿದ್ರೆ ಜನಾರ್ದನ ಪೂಜಾರಿ ಅವರನ್ನು ಎಷ್ಟೋ ಕಡೆಯಲ್ಲಿ ದೇವರಂತ ಪೂಜೆ ಮಾಡ್ತಾರೆ. ಅಂಥವರು ಅವರ ಪಕ್ಷದಲ್ಲಿ ಯಾರು ಇಲ್ಲ. ಅರ್ಥ ಆಯ್ತಲ್ಲ ಸ್ವಾಮಿ? ಇವತ್ತಿಗೂ ಕೂಡ ನೀವು ಮೆಡ್ರಾಸ್ನಲ್ಲಿ ಬೇಕಾದ್ರೆ ಕೇಳಿ,
ತಮಿಳುನಾಡಿನ ಸೇಲಂ ಪ್ರದೇಶದಲ್ಲಿ ಹೋಟೆಲ್ ಅಲ್ಲಿ ಅವರ ಭಾವಚಿತ್ರ ದೇವರ ಮಂಟಪದಲ್ಲಿ ಇಟ್ಟಿದ್ದಾರೆ. ಸಾಲ ಮೇಳದಲ್ಲಿ ಸಾಲ ಕೊಟ್ಟಿದ್ರಿಂದ ಆ ವ್ಯಕ್ತಿ ಇವತ್ತು ಹೋಟೆಲ್ ಉದ್ಯಮ ನಡೆಸಲಿಕ್ಕೆ ಆಯ್ತು. ಕೋಟಿಗಟ್ಟಲೆ ಧನಿಕರು ಈಗ ಇವತ್ತು ಕೋಟಿಗಟ್ಟಲೆ ಇದ್ದಾರೆ ಅವರು ಅಲ್ಲಿ ಅಲ್ಲಿಂದ 200-300 ಜನ ಈ ದೇವಸ್ಥಾನಕ್ಕೆ ಬಂದು ಅವರನ್ನು ಪೂಜಾರಿಯನ್ನು ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಹೌದಂತೇಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಕೇಳಿ. ಹಿಂದುಳಿದ ವರ್ಗ ಇಲ್ಲೆಲ್ಲ ನಾವು ಹಿಂದುಳಿದ ವರ್ಗದವರೇ. ಇವತ್ತಿನ ಪತ್ರಿಕಾಗೋಷ್ಠಿ ಸಹ ಹಿಂದುಳಿದ ವರ್ಗದಿಂದ, ನಾಳೆ ಪ್ರತಿಭಟನೆ ಸಹ ಹಿಂದುಳಿದ ವರ್ಗದಿಂದ. ಕಾಂಗ್ರೆಸ್ ನಾಯಕರು ಬರ್ತಾರೆ ಅಂದ್ರೆ ಇಲ್ಲಿ ಜಿಲ್ಲೆಯಲ್ಲಿ ಮಾಡೋದ್ರಿಂದ ಅವ್ರಿಗೆ ಕೆಲವರಲ್ಲಿ ಬರ್ಲಿಕ್ಕೆ ಸಾಕು. ನಾಡ್ದು 26 ತಾರೀಕಿಗೆ ನಾವೀಗ ನಾರಾಯಣ ಗುರುಗಳ ಕಾರ್ಯಕ್ರಮ ನಮ್ಮ ಹಿಂದುಳಿದ ವರ್ಗದಿಂದ ಆಗುವಂಥದ್ದು. ಇದು ನಮ್ಮ ಪೂರ್ವ ನಿರ್ಧಾರ. ಇದಕ್ಕೆ ಬೇಕಾಗಿ ನಮ್ಮದು ಸ್ಪೆಷಲ್ ಆಗಿ ನಾವು ರಾಜ್ಯಕ್ಕೆ ಅದನ್ನು ಅಂಟಿಕೊಂಡು ಮಾಡುವುದಲ್ಲ. ಇದು ನಾವು ಪೂರ್ವ ನಿರ್ಧಾರವಾಗಿ ನಾವು 26ಕ್ಕೆ ನಾವು ಫಿಕ್ಸ್ ಮಾಡಿದ್ದೇವೆ. ಹಿಂದುಳಿದ ವರ್ಗದಿಂದ, ಕಾಂಗ್ರೆಸ್ ಹಿಂದುಳಿದ ವರ್ಗದಿಂದ ನಾವು ಫಿಕ್ಸ್ ಮಾಡಿರ್ತೇವೆ. ಈ ನಾರಾಯಣ ಗುರು ನಿರಾಕರಣೆ ಬಗ್ಗೆ ನಮ್ಮದು ಈ ರ್ಯಾಲಿ ಅಲ್ಲ. ಎರಡನೇದಾಗಿ ಕೇರಳ ಸರ್ಕಾರದಲ್ಲಿ ನನ್ನೊಂದು ಇದಂತ ಹೇಳಿದರೆ, ಕೇರಳ ಸರ್ಕಾರದಿಂದ ಅದಕ್ಕೆ ಏನು ಒಂದು ಅರ್ಜಿ ಹೋದಾಗ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ಶಬ್ದಚಿತ್ರರು ಕಾಂಪ್ಲಿಕೇಶನ್ ಮಾಡಬೇಕಂತ ಹೇಳಿಲ್ಲ. ಆಯಿತು, ಒಂದೇ ಶಬ್ದಚಿತ್ರ ಆಗುವುದಂತ ಒಂದು ಕಾನೂನಿದೆ. ನೀವು ಎರಡನ್ನೂ ಒಂದು ಶಬ್ದದಲ್ಲಿ ಮಾಡಿ ಅಂತ ಅವ್ರಿಗೆ ಹೇಳ್ಬೋದು. ಯಾಕಂದರೆ ಇಬ್ಬರು ಮಾನ ಆಯ್ತು. ಶಂಕರಾಚಾರ್ಯರು ಸಾರೇನು ಕುಂತು ಒಂದು ಟ್ಯಾಬ್ಲ ಮಾಡಿ ಅಂತ ಹೇಳಿದರೆ ಇಷ್ಟು ಸಮಸ್ಯೆ ಆಗಿದೆ. ಯಾಕೆ ಖಾಲಿ ಹಿಂದುಳಿದ ವರ್ಗದವ್ರನ್ನ ಅವರು ಹಿಂದುಗಡೆ ಮಾಡಿದರು? ಎರಡನ್ನೂ ಒಂದನ್ನೇ ಮಾಡ್ಬೋದಿತ್ತಲ್ಲ. ಈಗ ಕ್ರಿಯೇಟ್ ಮಾಡಬೇಕಂತ ಸಮಸ್ಯೆ ಇರಲಿಲ್ಲ. ಯಾಕೆ ಇನ್ನೊಂದು ಅಂತ ಹೇಳಿದರೆ, ಪಕ್ಷಕ್ಕೆ ಕೇಂದ್ರ ಸರ್ಕಾರದ ಯಾವುದು ಆಡಳಿತ ಪಕ್ಷಕ್ಕೆ ಹಿಂದುಳಿದ ವರ್ಗದ ವಿಭಾಗ ಇದೆ, ಸ್ಲಮ್ ವಿಭಾಗ ಇದೆ, ಎಲ್ಲ ಅವರ ಪಕ್ಷ ಸಂಘಟನೆಗೆ ಎಲ್ಲ ಬೇಕು. ಆದರೆ ಹಿಂದುಳಿದ ನಾಯಕರನ್ನು ಒಂದು ಶಬ್ದಚಿತ್ರ ಅವರು ನಿರಾಕರಣೆ ಮಾಡುವುದು, ಅದು ಅವರ ರಾಜ್ಯಕ್ಕೆ ಇಷ್ಟು ದೊಡ್ಡ ಇದಕ್ಕೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಸರ್ಕಾರ ಇರುವಾಗ ಅದು ಅವರಿಗೆ ಶೋಭಿತ ತರುವಂಥ ಒಂದು ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಅವರ ಪಕ್ಷದಲ್ಲಿ ಯಾವ್ಯಾವ ಘಟಕ ಇದೆ, ಒಂದು 16 ಘಟಕ ಹಿಂದುಳಿದ ವರ್ಗದಿದೆ. ಅದು ಬೇಕು ಅವರಿಗೆ. ಹಿಂದುಳಿದ ವರ್ಗದ ಜನ ಅವರ ಪಕ್ಷ ಸಂಘಟನೆಗೆ ಬೇಕು. ನಮ್ಮ ನಾಯಕರು ಹಿಂದುಳಿದ ವರ್ಗದ ಒಂದು ಮಹಾನ್ ನಾಯಕರು ಅವರಿಗೆ ಬೇಡ. ಆಗಿರುವಾಗ ಅದು ದೊಡ್ಡ ತಪ್ಪು ಅವರು. ಯಾಕಂತ ಹೇಳಿದ್ರೆ ಕೇರಳ ಸರ್ಕಾರದ BJPನಲ್ಲಿ ಹಿಂದುಳಿದ ವರ್ಗದವರು ಎಲ್ಲ ಅವರಿಗೆ ಪೂರ್ತಿ ಅವರಿಗೆ ಒಂದು ಓಟ್ ಹಾಕಲಿಲ್ಲ ಎಂಬ ಭಾವನೆಯಿಂದ ಕೇರಳ ಸರ್ಕಾರದ ನನ್ನ ಲೆಕ್ಕದಲ್ಲಿ ಒಂದು ಹಿಂದುಳಿದ ವರ್ಗದ ನಾಯಕರನ್ನು ಅವರು ಅಷ್ಟು ಗಣನೆಗೆ ತಕ್ಕೊಳ್ಳಿಲ್ಲ. ಇದು ನಿಜವಾಗಿಯೂ ಅವರು ನಾರಾಯಣ ಗುರುಗೆ ಮಾಡಿದ ಭಾರತದ ತಪ್ಪು. ಇದನ್ನು ಅವರು ಸರಿಪಡಿಸುವುದಿಲ್ಲ. ಸರಿಪಡಿಸಲಿಕ್ಕೆ ಅಂದರೆ ಇಲ್ಲಿ ನಮ್ಮ ಈ ನಾಯಕರಿಗೆ ಯಾರಿಗೂ ಕೇಂದ್ರದ ಬಗ್ಗೆ ಮಾತಾಡುವಂಥ ಒಂದು ಅಲ್ಲಿ ಹೋಗಿ ಅದನ್ನು ಸರಿ ಮಾಡುವಂಥ ತಾಕತ್ತು ಯಾರಿಗೂ ಇಲ್ಲ. ಅಲ್ಲಿ ಏನು ಸಂಸದರು ಅವರು ಹೈಕಮಾಂಡ್ ಅವರಿಗೆ ಇವರು ಯಾವುದು ಒಂದು ಇಲ್ಲಿ ಇವರು ಬೇಕಾದಾಗ ಇವರಿಗೆ ಬೇಕಾದಾಗ ಒಂದು ಅದಕ್ಕೆ ಅದನ್ನು ಮುಚ್ಚಲಿಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಬಿಟ್ಟು ಇಲ್ಲಿ ನಮ್ಮ ಜನಾರ್ದನ ಪೂಜಾರಿ ವಿಷಯಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಅವ್ರು ಮಾಡಬೇಕಿದ್ದು ಅವರು ಇದನ್ನು ಸಾಲ್ವ್ ಮಾಡಬೇಕು, ಈ ನಾರಾಯಣ ಗುರು ಪ್ರಾಬ್ಲಮ್ ಅನ್ನು. ಈ ಜನಾರ್ದನ ಪೂಜಾರಿ ಇದಕ್ಕೆ ಅವರು ಸ್ಟೇಟ್ಮೆಂಟಿಗೆ ಅವರು ಇದು ಮಾಡೋದಲ್ಲ. ಅವರು ಹಿರಿಯವರು. ಮೊನ್ನೆವರೆಗೆ BJP ಅವರೆಲ್ಲ ಅವರನ್ನು ದೇವರಂತ ಹೇಳ್ತಿದ್ರು. ಮೊನ್ನೆ ಅವರು ಆಕ್ಟಿವ್ ಇರುವಾಗ ಅವರನ್ನು ದೂರ್ತಾ ಇದ್ರು. ಈಗ ಅವರು ರಾಜಕೀಯ ನಿವೃತ್ತಿ ಆಗಲಿಲ್ಲ, ಆದರೂ ಅವರು ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯದಿಂದ ಇದ್ದಾರೆ ಅಂತ ಹೇಳುವಾಗ ಅವರನ್ನು ದೇವರಾಗಿ ಕಂಡು ಈಗ ಇದಕ್ಕೆ ನಿನ್ನೆಯಿಂದ ಅವರಿಗೆ ವಿರೋಧ. ಹಾಗಾದರೆ ಎಲ್ಲ ರಾಜಕೀಯ ಈಗ ನಾವು ಮಾಡೋದು ರಾಜಕೀಯ ಅಲ್ಲ, ಅವರು ರಾಜಕೀಯ ಮಾಡ್ತಿದ್ದಾರೆ ಅಷ್ಟೇ. ಕಳೆದ ಬಾರಿ ಕೇರಳ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಶಿವಗಿರಿಗೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದರೆ ಅಲ್ಲಿರುವಂಥದ್ದು ಹೈಯೆಸ್ಟ್ ಬರುವಂಥದ್ದು ಬಿಲಾವ್ ಸಮುದಾಯದ ಓಟ್ಗಳು ಜಾಸ್ತಿ ಇದೆ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಮನವೊಲಿಸಲಿಕ್ಕೆ. ಚುನಾವಣೆ ನಡೆದ ನಂತರ ಅಲ್ಲಿ ಬರಲಿಲ್ಲ, ಅವರು ಇನ್ನಿಸಷ್ಟು ಓಟು ಬೀಳಲಿಲ್ಲ, ಈಗ ತಿರಸ್ಕಾರ ಮಾಡ್ತಿದ್ದಾರೆ ಅಷ್ಟೇ. ಅದಕ್ಕೆ ಇವತ್ತು ನಮ್ಮ ಟಾಪಿಕ್ ಡೈವರ್ಟ್ ಮಾಡಲಿಕ್ಕೆ ಪೂಜಾರಿಯನ್ನು ತೋರಿಸುವಂಥದ್ದು ಅಂತ ನಮ್ಮ ನಾಯಕರು ಹೇಳುವಂಥ ಆಶಯ ಅಂತ.